ಬಿಗ್ ಬಾಸ್ ಮನೆಯಿಂದ ಲವ್ ಬರ್ಡ್ಸ್ ಎಂದೇ ಹೈಲೈಟ್ ಆಗಿದ್ದ ಸಾನ್ಯಾ ಅಯ್ಯರ್ ಮತ್ತು ರೂಪೇಶ್ ಶೆಟ್ಟಿ ಇದೀಗ ದೂರ ಆಗಿದ್ದಾರೆ. ದೊಡ್ಡ ಮನೆಯಿಂದ ಹೊರಬಂದ ಬೆನ್ನಲ್ಲೇ ರೂಪೇಶ್ ಶೆಟ್ಟಿ ಬಗ್ಗೆ ಸಾನ್ಯಾ ಭಾವುಕರಾಗಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಾನ್ಯಾ ಪೋಸ್ಟ್ ಸಖತ್ ವೈರಲ್ ಆಗಿದೆ. ದೊಡ್ಡ ಮನೆಯ ಪ್ರೇಮ ಪಕ್ಷಿಗಳಾಗಿ ಸಾನ್ಯಾ ಮತ್ತು ರೂಪೇಶ್ ಶೆಟ್ಟಿ ಕಾಣಿಸಿಕೊಂಡಿದ್ದರು. OTT ಟು ಬಿಗ್ ಬಾಸ್ ಅಂಗಳದವರೆಗೂ 100 ದಿನಗಳ ಆಟದಲ್ಲಿ ಒಬ್ಬರಿಗೊಬ್ಬರು ಸಾಥ್ ನೀಡಿದ್ದರು. ಇದೀಗ ಬಿಗ್ ಬಾಸ್ ಮನೆಯಿಂದ 6 ವಾರಕ್ಕೆ ಸಾನ್ಯಾ ಎಲಿಮಿನೇಟ್ ಆಗಿರೋದು ರೂಪೇಶ್ಗೆ ನುಂಗಲಾರದ ತುತ್ತಾಗಿದೆ. ಸಾನ್ಯಾ ಎಲಿಮಿನೇಟ್ ಬೆನ್ನಲ್ಲೇ ರೂಪೇಶ್ ಬಿಕ್ಕಿ ಅತ್ತಿದ್ದರು. ಸಾನ್ಯಾ ತನ್ನ ಲೈಫ್ಗೆ ಎಷ್ಟು ಮುಖ್ಯ ಎಂಬುದನ್ನು ತಮ್ಮ ಮಾತುಗಳ ಮೂಲಕ ರೂಪೇಶ್ ತಿಳಿಸಿದ್ದರು. ಈ ಬೆನ್ನಲ್ಲೇ ಸಾನ್ಯಾ ರೂಪೇಶ್ ಬಗ್ಗೆ ಭಾವುಕರಾಗಿದ್ದಾರೆ. ತಮ್ಮ ಮನದ ಮಾತನ್ನು ಸೋಷಿಯಲ್ ಮೀಡಿಯಾ ಮೂಲಕ ಹಂಚಿಕೊಂಡಿದ್ದಾರೆ. ಬದಲಾಗಲು ಸಾಧ್ಯವೇ ಇಲ್ಲ ರೂಪಿ, ಎಂದಿಗೂ ಆ ಮುದ್ದು ನಗುವಾಗಿ ನಿನ್ನಲ್ಲಿ ನಾನು. ಇದು ಅಂತರವಲ್ಲ, ನಮ್ಮ ಮನಸ್ಸು ಇನ್ನೂ ಹತ್ತಿರ. ನಿನ್ನ ಶಕ್ತಿಯಾಗಿರಲು ಯಾವಾಗಲೂ ಶ್ರಮಿಸುತ್ತೇನೆ. ನನ್ನ ರಾಕ್ ಸ್ಟಾರ್ ಎಂದು ರೂಪೇಶ್ ಬಗ್ಗೆ ಸಾನ್ಯಾ ಬರೆದುಕೊಂಡಿದ್ದಾರೆ. ಮತ್ತೆ ದೊಡ್ಡ ಮನೆಗೆ ಹೋಗಲು ಸಾನ್ಯಾಗೆ ಅವಕಾಶ ಸಿಗಬೇಕು ಅಂತ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಮನವಿ ಮಾಡಿದ್ದಾರೆ.